ನಮ್ಮ ಮಿಟ್ಟರು ಆಯ್ತು ಅಪ್ಪಗೆ ಫೋನ್ ಮಾಡಿ ರಕ್ಷಣೆ ಚಾಲನ ಶಕ್ತಿ ನಮ್ಮ ಪೋಯಿ ತಂದೆ ಮಕ್ಕಳು ಬಂದಿದ್ದಾರೆ, ದೇವರೊಟ್ಟಿಗೆ ಇದ್ದಾರೆ, ದೇವರು ನಮ್ಮಲ್ಲಿ ಬಂದು ಎಲ್ಲ ರೀತಿಯಲ್ಲಿ निवारणी कतरणी विघ्नाट हव्यवा विघ्नव्याल कुलाभिमान गरुडो विघ्ने पंचानन विघ्नो हिरभ्यवे दनपवी विघ्नाप्ति कुंभोद्भव विघ्नौघा कुल प्रचंड पवनो विघ्नेश्वर पाहि मां विघ्नेश्वर पाहि मां गजमुखदोगी गणपति सिल्वाद्रि जगवंदितगी आरती एत्तिरे गजमुखदोगी गणपति ಕರತುಳು ಮರಗುಬಯಾಯುಷದಾರಿಗೆ ಹರುಷದಿ ಭಕ್ತರ ಪುರೆಬಗೆ ಪುರಕಪೂಜರಣ ಸುಕುಮಾರ ಗಜವದನ ಶರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದೊಳಗೆ ಗಣಪತಿ
ಮದಮೂರ ಗಣನಾಥನ ದೇವರ ದೇವರ ಪಾಕರ ಆ ದೇವರ ದೇವರ ಪಾಕರನ ಅವನ ಚರಿತ ಪುಣ್ಯೋದಯನ ಅವನ ಚರಿತ ಪುಣ್ಯೋದಯನ ಅವಜ ವಿಷಯಕ್ಕೆ ಇಲುಕರು ಕೋವಿದೆ ಗಿರಿಜೆಯ ವರದನ ಕೋವಿದೆ ಗಿರಿಜೆಯ ವರದನ ಅತಿದಿನ ತಾದಿನ ತಾದಿನ ಇಂದಿನ ತಾದಿನ ತತ್ತೊಂದಿನ ತಾದಿನ ತತಿದಿನ ತಾದಿನ ತಾದಿನ ತದಿನ ತಾದಿನ ಗಜಮುಖನಿಲ್ಲ ಪಾದವ ನೆನೆವೇ ನೆನೆವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ
ಗಜರ ಕಮಲ ಪ್ರಭುತ ಗಜ ನಾರಿನ ಅಥವಾ ನೆನೆವಿಯೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ತದಿನ್ನ 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 ತೋಂದಿಲ್ಲ ತದಿಲ್ಲ ತದಿಲ್ಲ ತೋಂದಿನ್ನ ತದಿನ್ನ ತದಿನ್ನ ತರೆಯಳು ರಂಜಿತವ ಆಗ ತರೆಯಳು ರಂಜಿತವ ಮಥುರ ಪುರದೊಳು ನಿಲೆದಿರುವ ಮಥುರ ಪುರದೊಳು ನಿಲೆದಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಕರುಣದಿ ನಿಜ ಕಿಂಕರರಿಗೊಲಿದು ಮನಧಿರವನ ಪಾಲಿದು ಇರುವ ವಿನಾಯಕ ಪಾಲಿದು ಗಜವದನು ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲತೆಯ ಸದನ ದಿನ ತಾದಿನ್ನ ಇಂದನ ದಿನ ತಾದಿನ್ನ ದಿನ ತತ್ತೋಂ ದಿನ ತಾದಿನ್ನ ತೋಂ ದಿನ ತಾದಿನ್ನ ದಿನ ಆತ್ಮೀಯ ಕಲಾಭಿಮಾನಿಗಳೇ, ಶ್ರೀ ಭಾರತಿ ಕಲಾ ಆರ್ಟ್ಸ್ ಹೂ ಹಾಕುವ ಕಲ್ಲು ಮುಡಿಪು ಇದರ 35ನೇ ವರ್ಷದ ಪ್ರಯುಕ್ತವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಕ್ಷಿತ ಯಕ್ಷಗಾನ ಮಂಡಳಿ ಧರ್ಮಸ್ಥಳ ಇವರಿಂದ ಸೇವಾ ಬಯಲಾಟದ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಶ್ರೀಯುತ ಬಜ್ಪೆ ರಾಘವದಾಸ್ ಒಬ್ಬ ಯಕ್ಷಗಾನ ಕಲಾವಿದನಾಗಿದ್ದು ತನ್ನ ಬಾಲ್ಯದಿಂದ ನಡು ವಯಸ್ಸಿನವರೆಗೆ ಪುಂಡುವೇಷ ಶ್ರೀವೇಷಗಳನ್ನು ಮಾಡುತ್ತಾ ಒಬ್ಬ ಉತ್ತಮ ಯಕ್ಷಗಾನ ಕಲಾವಿದರಾಗಿ ರೂಪುಗೊಂಡು ವಿವಿಧ ಮೇಳಗಳಲ್ಲಿ ಸೇವೆಯನ್ನು ಮಾಡುತ್ತಾ ತನ್ನದೇ ಆದಂಥ ವೇಷಭೂಷಣಗಳ ತಂಡವನ್ನು ಕಟ್ಟಿ ಭಾರತ ಕಲಾ ಆರ್ಟ್ಸ್ ಎಂಬ ಸಂಸ್ಥೆಯನ್ನು ಕಟ್ಟಿ ಇವತ್ತಿಗೆ 35 ವರ್ಷಗಳು ಸಂತಾ ಇದೆ. ಅದರಲ್ಲಿ ವಿಶೇಷವಾಗಿ ಅವರ ದಾಂಪತ್ಯದಲ್ಲಿ ಅವರ ಸುಪುತ್ರ ಬಾಲಸುಬ್ರಹ್ಮಣ್ಯನಿಗೆ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ ಸಂದರ್ಭದಲ್ಲಿ ಈ ಒಂದು ಸೇವಾ ಬಯಲಾಟವನ್ನು ಆಡಿಸುವುದಕ್ಕೆ ಮನ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹಿರಿಯ ಕಲಾವಿದರನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತಿನ ಒಂದು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದವರು ಪೆರುವಾಯಿ ನಾರಾಯಣ ಶೆಟ್ಟಿ ಅವರು. ಇತ್ತೀಚೆಗೆ ಅವರು ನಮ್ಮನ್ನು ಬಿಟ್ಟು ಸ್ವರ್ಗಸ್ಥರಾಗಿದ್ದಾರೆ.
ಅವರ ಈ ಪ್ರಶಸ್ತಿಯನ್ನು ಅವರ ಸುಪುತ್ರ ಬಾಲಕೃಷ್ಣ ಶೆಟ್ಟಿ ಸ್ವೀಕರಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವವರು ಶ್ರೀ ರಾಜಾರಾಮ್ ಭಟ್ ಕೈರಂಗಳ. ಅವರು ಶ್ರೇಷ್ಠ ಸಹಕಾರಿಯಾಗಿ, ವಿದ್ಯಾದಾನಿಯಾಗಿ, ಗೋ ಮಾತೆಯ ಸೇವೆಯಲ್ಲಿ ಕೈಂಕರ್ಯದಲ್ಲಿ ನಮ್ಮನ್ನೆಲ್ಲ ತೊಡಗಿಸಿಕೊಂಡವರು. ವಿಶೇಷವಾಗಿ ಯಕ್ಷಗಾನಕ್ಕೆ ಅವರ ಮನೆತನದ ಬಹಳ ದೀರ್ಘವಾದ ಕೊಡುಗೆ ಇದೆ. ಕಟೀಲು ದುರ್ಗಾಪರಮೇಶ್ವರಿ ದೇವಿಯ ಬಯಲಾಟವನ್ನು ಅವರ ತಂದೆ ನಡೆಸುತ್ತಿದ್ದಂಥ ಒಂದು ಕಾಲದಲ್ಲಿತ್ತು. ಹಾಗಾಗಿ ಅವರು ಈ ಪ್ರದೇಶದಲ್ಲಿ ಪುಣ್ಯಕೋಟಿ ನಗರವನ್ನು ನಿರ್ಮಿಸಿ, ವಿದ್ಯಾಸಂಸ್ಥೆ ನಿರ್ಮಿಸಿ ನಮಗೆಲ್ಲರಿಗೂ ಆದರಣೀಯರಾಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಜೊತೆ ಇರುವವರು ಶ್ರೀ ಕ್ಷೇತ್ರ ಪೊಯ್ಯತ್ತಬೈಲ್ನ ಆನುವಂಶೀಯ ಮುಕ್ತೇಶ್ವರರು ಆದಂತಹ ಶ್ರೀ ಪ್ರಸಾದ್ ಪೊಯ್ಯತ್ತೆಯವರು ನಮ್ಮೆಲ್ಲರಿಗೂ ಧಾರ್ಮಿಕವಾಗಿ, ಆತ್ಮೀಯವಾಗಿರತಕ್ಕಂಥ ಧಾರ್ಮಿಕ ನಾಯಕರಾಗಿ ನಮ್ಮನ್ನು ಗುರುತಿಸಿಕೊಂಡವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಆತ್ಮೀಯರು ಶ್ರೀ ಬೋಳಿಯಾರು ಸಂತೋಷ್ ಶೆಟ್ಟಿ ಅವರು. ಭಾರತವನ್ನು ಆಳುತ್ತಿರುವಂತಹ ದೇಶದ ಪ್ರಮುಖ ರಾಜಕೀಯ ಪಕ್ಷದ ಒಬ್ಬ ನೇತಾರರು, ನಮ್ಮೆಲ್ಲರ ಆತ್ಮೀಯರು. ವಿವಿಧ ಸಾರ್ವಜನಿಕ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ಧೀಮಂತ ವ್ಯಕ್ತಿತ್ವದ ಶ್ರೀ ಸಂತೋಷ್ ಕುಮಾರ್ ಬೋಳಿಯಾರ್ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮೇಳದ ಪ್ರಬಂಧಕರಾದಂಥ ಶ್ರೀ ಗಿರೀಶ್ ಹೆಗಡೆ ಅವರು, ನಿಮಗೆಲ್ಲರ ಗೊತ್ತಿರಬಹುದು, ಧರ್ಮಸ್ಥಳ ಮೇಳವನ್ನು ಸುಮಾರು ವರ್ಷಗಳಿಂದ ಮೇಳವನ್ನು ಒಂದು ಸಮರ್ಥ ಯಜಮಾನಿಕೆಯೊಂದಿಗೆ ಅವರ ನೇತೃತ್ವದಲ್ಲಿ ಈ ತಂಡವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಅವರ ತಂದೆಯವರನ್ನು ಇವತ್ತು ನೆನಪಿಸಿಕೊಳ್ಬೇಕು. ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರಾದಂಥ ದಿವಂಗತ ಪುತ್ತೂರು ನಾರಾಯಣ ಹೆಗಡೆ ಅವರ ಸುಪುತ್ರ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾದಂಥ ಸ್ವಾಗತಿಸುತ್ತದೆ. ರಾಘವದಾಸರು ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಂತೋಷ್ ಶೆಟ್ಟಿ ಅವರಿಗೆ ಬಾಲಸುಬ್ರಹ್ಮಣ್ಯನಿಂದ ಉದಯ ಮೇಳದ ಪ್ರಬಂಧಕರಾದ ಗಿರೀಶ್ ಹೆಗಡೆ ಅವರಿಗೆ ಕಾರ್ಯಕ್ರಮವು ರಸಭಂಗವಾಗದ ರೀತಿಯಲ್ಲಿ ಅತ್ಯಂತ ಶೀಘ್ರದಲ್ಲಿ ಮುಗಿಸಬೇಕು ಅಂತ ನಮ್ಮ ಪ್ರಬಂಧಕರಂದ್ರ ಅವರ ಕೋರಿಕೆಯ ಮೇರೆಗೆ ನಾವು ನೇರವಾಗಿ ಸನ್ಮಾನಕ್ಕೆ ಹೋಗ್ತಾ ಇದ್ದೇವೆ. ದಿವಂಗತ ಪಿರ್ವಾಯಿ ನಾರಾಯಣ ಶೆಟ್ಟಿಯವರು ನಮ್ಮ ಯಕ್ಷಗಾನ ರಂಗಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟವರು. ನೀವೆಲ್ಲರ ಅವರ ಕರ್ಣನಾಗಿರಲಿ, ಕೌರವನಾಗಲಿ, ರಕ್ತಬೀಜನಾಗಲಿ, ವಿಶೇಷವಾದಂಥ ಜಾಬಾಲಿ ವೇಷದಲ್ಲಿ ಅವರೆಲ್ಲ ಒಳ್ಳೆಯ ತೆಂಕುತಿಟ್ಟಿನಲ್ಲಿ ಯಕ್ಷಗಾನಕ್ಕೆ ಕೀರ್ತಿಯನ್ನು ತಂದುಕೊಟ್ಟವರು. ಅವರು ಹಠಾತ್ತಾದ ಒಂದು ನಿಧನವನ್ನು ಹೊಂದಿರುತ್ತಾರೆ. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ಅವರ ಸುಪುತ್ರನಾದ ಬಾಲಕೃಷ್ಣ ಶೆಟ್ಟಿ ಕೃಷಿಕನಾಗಿ ನಮ್ಮ ಸುಳ್ಯಮೆ ಹತ್ರ ಇದ್ದಾನೆ, ಅವರು ವೇದಿಕೆಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ. ಅವರ ಸನ್ಮಾನ ಪತ್ರವನ್ನು ಮಧುಕರ ಭಾಗವತರು ನಿಮ್ಮ ಮುಂದೆ ಓದಿ ಹೇಳಲಿಕ್ಕಿದ್ದಾರೆ. ಭಾರತೀಯ ಕಲಾ ಆರ್ಟ್ಸ್ ಹೂವಾಕೊಗಲ್ಲು ಮುಡಿಪು ನಮ್ಮ ಸಂಸ್ಥೆಯ 35ನೇ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಮೇಳದ ಭವ್ಯ ರಂಗಮಂದಿರದಲ್ಲಿ ಯಕ್ಷಗಾನದ ಹಿರಿಯ ಕಲಾವಿದರಾದ ಶ್ರೀ ಪೆರುವಾಯಿ ನಾರಾಯಣ ಶೆಟ್ಟಿ ಇವರಿಗೆ ಗಣ್ಯರ ಸಮಕ್ಷದಲ್ಲಿ ಗೌರವಿಸಿ ಸಮರ್ಪಿಸಿದ ಸಮ್ಮಾನ ಪತ್ರ. ಸುದೀರ್ಘ 56 ವರ್ಷಗಳ ಕಾಲ ಮೇಳ ತಿರುಗಾಟ ನಡೆಸಿದ ತಾವು ರಂಗದಲ್ಲಿ ಮೇಳೈಸಿದ ಕರ್ಣ, ಕೌರವ, ಕಾರ್ತವೀರ್ಯ, ಅರ್ಜುನ, ಅರುಣಾಸುರ, ಹಿರಣ್ಯಕಶ್ಯಪ, ರಕ್ತಬೀಜ, ಋತುಪರ್ಣ ಮುಂತಾದ ಪಾತ್ರಗಳು ಕಲಾಭಿಮಾನಿಗಳ ಮನಪಟದಲ್ಲಿ ಸ್ಥಿರವಾಗಿ ಉಳಿದಿವೆ. ಯಕ್ಷಕಲಾ ಮಾತೆಯು ತಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಗಳಿಸಲೆಂದು ಹಾರೈಸುತ್ತೇವೆ. ದಿನಾಂಕ 9/2/24, ಸ್ಥಳ ಹೂವಾಕೊಗಲ್ಲು ಮುಡಿಪು, ಬಿ ರಾಘವದಾಸ್ ಮತ್ತು ಮನೆಯವರು. ಧನ್ಯವಾದ ಮಧುಕರ ಭಾಗವತರೆ. ಅತಿಥಿ ಅಭ್ಯಾಗತರು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ.
ಧನ್ಯವಾದಗಳು ಕಲಾಭಿಮಾನಿಗಳೇ. ಪೆರುವಾಯಿ ನಾರಾಯಣ ಶೆಟ್ಟಿ ಅವರ ದಿವ್ಯಾತ್ಮಕ್ಕೆ ಚರಮಾಂಜಲಿಯನ್ನು ಅರ್ಪಿಸಿಕೊಳ್ಳುತ್ತಾ ತಾವೆಲ್ಲರೂ ಅವರ ಸಿದ್ಧಿ ಸಾಧನೆಗಾಗಿ ಒಂದು ದೀರ್ಘವಾದ ಚಪ್ಪಾಳೆಯನ್ನು ತಟ್ಟಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಮುಂದೆ ಎಲ್ಲರ ಅತಿಥಿ ಅಭ್ಯಾಗತರ ಪರವಾಗಿ ನಮ್ಮ ರಾಜಾರಾಮ್ ಭಟ್ರೆ ಮಾತಾಡಬೇಕು ಅಂತ ಪ್ರಸಾದಣ್ಣ ಮತ್ತು ಸಂತೋಷಣ್ಣ ಹೇಳಿದ್ದಾರೆ. ಹಾಗಾಗಿ ಅವರೇ ಎರಡು ಮಾತಾಡಬೇಕು ಅಂತ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿ ಆಸೀನರಾಗಿರುವ ಕಣಂತೂರು ಕ್ಷೇತ್ರದ ಆನುವಂಶಿಕ ಮುಕ್ತಸ್ಥರಾದ ದೇವಿ ಪ್ರಸಾದ್ ಪಯ್ಯತ್ತ ಅವರೇ, ನನ್ನ ಆತ್ಮೀಯರು ಭಾರತೀಯ ಜನತಾ ಪಾರ್ಟಿಯ ನೇತಾರರಾದಂಥ ಸಂತೋಷ್ ಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ನಮ್ಮ ಆತ್ಮೀಯರಾದ ಬಜ್ಪೆ ರಾಘವದಾಸ್ ಅವರೇ, ಈ ಮೇಳದ ಮ್ಯಾನೇಜರ್ ಅವರೇ, ಈ ಸಭೆಯಲ್ಲಿ ಆಸೀನರು ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ಸಭೆ ನಿಮ್ಮ ರಸಾಭಾಸ ಮಾಡ್ತದೆ ಅನ್ನೋದು ನಮಗೆ ಸ್ಪಷ್ಟ ಕಲ್ಪನೆ ಇದೆ. ಸ್ತ್ರೀ ವೇಷ ಒಳಗೆ ಹೋದ ಕೂಡಲೇ ಪೀಟಿಗೆ ಆರಂಭ ಆಗಬೇಕು. ಆದರೆ ಒಂದಷ್ಟು ಹೊತ್ತು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋ ಹೊತ್ತು. ಇವತ್ತಿನ ಸಭೆ ಅದು ಅರ್ಧ ಸಭೆ. ನಾರಾಯಣ ಶೆಟ್ಟರು ಜೀವದಲ್ಲಿ ಇರಬೇಕಾಗಿತ್ತು ಇವತ್ತು, ಆದರೆ ನಾವು ಅವರನ್ನು ಕಳ್ಕೊಂಡಿದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ, ಅವರ ಅಗಲಿಕೆಯಲ್ಲಿ ಅವರ ಮಗನನ್ನು ಸನ್ಮಾನ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂತು. ಆದರೆ ಈ ಕಾರ್ಯಕ್ರಮ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಯಕ್ಷಗಾನದಲ್ಲಿ ಕೋಲು ಕಿರೀಟದ ವೇಷಕ್ಕೆ ಯಾರು ಅಂತ ಕೇಳಿದರೆ ಅದು ಪೆರುವಾಯಿ ನಾರಾಯಣ ಶೆಟ್ಟರು. ಪೆರುವಾಯಿ ನಾರಾಯಣ ಶೆಟ್ಟರು ರಕ್ತ ಬೀಜನ ವೇಷ ಮಾಡಿ ರಂಗಕ್ಕೆ ಪ್ರವೇಶ ಆಯಿತು ಅಂತ ಆದರೆ ಬಹುಶಃ ರಕ್ತಬೀಜ ಹೀಗೆ ಇದ್ದಿರಬೇಕು ಅಂತ ನಮಗೆ ಅನ್ನಿಸ್ತಾ ಇತ್ತು. ಕರ್ಣನ ವೇಷ ಹಾಕಿ ಪೆರುವಾಯಿಯವರು ರಂಗಕ್ಕೆ ಬಂದರೆ ಆ ಕರ್ಣನ ಮೇಲೆ ಇಡೀ ಸಭೆಗೆ ಸಿಟ್ಟು ಬರ್ತಾ ಇತ್ತು. ಈ ರೀತಿಯಲ್ಲಿ ರಸವನ್ನು ಪೋಷಿಸ್ತಾ ತಾನೇ ಆ ಪಾತ್ರವಾಗಿ ಯಕ್ಷಗಾನದ ಹೊಸ ಪೀಳಿಗೆಯವರಿಗೂ ಆದರ್ಶವಾಗಿ ಬಾಳಿದವರು ಪೆರುವಾಯಿಯವರು. ಅವರ ದಾರಿಯಲ್ಲಿ ಪೆರ್ಮುದೇವರು ನಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದು, ಅವರ ಅಳಿಯ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ತುಂಬ ಸಂತೋಷ ತಂದಿದೆ. ಇವತ್ತು ಬಜ್ಪೆ ರಾಘವದಾಸರ ಭಾರಿ ದೊಡ್ಡ ಮನದ ಆಸೆ ಇತ್ತು, ಪೆರುವಾಯಿಯವರಿಗೆ ಒಂದು ವೈಭವ ಸನ್ಮಾನ ಮಾಡಬೇಕು ಅಂತ. ಆದರೆ ಅವರ ಅಗಲಿಕೆ ಆದ ಕೂಡಲೇ ಅವ್ರು ಹೇಳಿದರು ಒಂದು ಸಾಂಕೇತಿಕ ಕಾರ್ಯಕ್ರಮ ಮಾಡೋಣ ಅಂತ. ಅಲ್ಲ, ಈ ಸಾಹಿತ್ಯ ಕ್ಷೇತ್ರದಲ್ಲಿ, ಯಕ್ಷಗಾನ ಕ್ಷೇತ್ರದಲ್ಲಿ ದುಡಿಯುವವರಿಗೆ, ಕೆಲಸ ಮಾಡುವವರಿಗೆ ಸನ್ಮಾನ ಆಯಿತು ಅಂತಾದರೆ ಅದು ಇಡೀ ಕ್ಷೇತ್ರಕ್ಕೆ ಆಗುವಂಥ ಒಂದು ಸನ್ಮಾನ. ಅದು ಕೇವಲ ಒಬ್ಬನಿಗೆ ಆಗೋ ಸನ್ಮಾನ. ಪೆರುವಾಯಿ ನಾರಾಯಣ ಶೆಟ್ಟರು ತನ್ನ ಪಾತ್ರ ವಿಜೃಂಭಿಸಬೇಕಾದ್ರೆ ಅವರ ಹಿಂದೆ ಮುಂದೆ ಮುಮ್ಮೇಳ ಹಿಮ್ಮೇಳ ಎಲ್ಲೋ ಒಂದು ಅದು ತಾಳಮೇಳ ಇದ್ದಾಗ ಮಾತ್ರ ಒಬ್ಬ ಕಲಾವಿದ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಮೇಳದ ಯಜಮಾನ ಪ್ರೋತ್ಸಾಹ, ಹಿಮ್ಮೇಳದವರು ಕೊಡುವಂಥ ಉತ್ತೇಜನ, ಜೊತೆಗಿರುವ ಸಹ ಕಲಾವಿದ ಒತ್ತು ಕೊಡುವಂಥ ರೀತಿ, ಇದೆಲ್ಲವೂ ಸರಿಯಾಗಿದ್ದರೆ ಅಂತ ಒಬ್ಬ ಕಲಾವಿದ ವಿಜೃಂಭಿಸಲಿಕ್ಕೆ ಸಾಧ್ಯ ಇದೆ. ಅದೆಲ್ಲ ಅವಕಾಶವನ್ನು ಅವರಿಗೆ ಮೇಳ ಒದಗಿಸಿಕೊಟ್ಟಿತು. ಹಾಗೆ ಕೇಳಿದ್ರೆ ಎಲ್ಲ ಮೇಳದ ಕೆಲಸ ಮಾಡಿದವರು, ಕೇವಲ ಒಂದೇ ಮೇಳಕ್ಕೆ ಅವರು ಸೀಮಿತರಾಗಿದ್ದ ವ್ಯಕ್ತಿ ಅಲ್ಲ, ಎಲ್ಲ ಮೇಳದ ಕೆಲಸ ಮಾಡಿದವರು. ಒಂದು ಸ್ವಲ್ಪ ಕಾಲ ನನ್ನ ಅಪ್ಪನ ಮೇಳ ಇದ್ದಾಗ ಅದರಲ್ಲಿ ಕೂಡ ಕೆಲಸ ಮಾಡಿದವರು. ಕಟೀಲು ಮೇಳ ಇದ್ದಾಗ ಪೆರುವಾಯಿಯವರು ಮೇಳ ವೇಷ ಮಾಡಿದೆವು. ಈ ರೀತಿ ಯಕ್ಷಗಾನ ಕಲಾಕ್ಷೇತ್ರ ತನ್ನ ಕೈ ಆಡಿಸ್ತಾ ರಂಗದಲ್ಲಿ ಒಂದು ಹೆಸರು ಸಂಪಾದನೆ ಮಾಡಿ ಜನಮಾನಸಕ್ಕೊಂದು ಅವರ ಹೆಸರನ್ನು ಬಿತ್ತಿ ಹೋದಂಥ ಪೆರುವಾಯಿ ನಾರಾಯಣ ಶೆಟ್ಟರು ನಮಗೆಲ್ಲರೂ ಕೂಡ ಆದರ್ಶರು. ಅವರ ಮಗ ಇವತ್ತು ಸಂತೋಷ ಪಡಬೇಕು. ತನ್ನ ಅಪ್ಪ ಕುಳಿತುಕೊಳ್ಳುವಂಥ ಒಂದು ಕುರ್ಚಿಯಲ್ಲಿ ಬಂದು ಕುಳಿತುಕೊಂಡು ಯಕ್ಷ ಕಲಾಭಿಮಾನಿಗಳು ರಾಘವದಾಸರ ಮೂಲಕ ಮಾಡಿದಂಥ ಈ ಸನ್ಮಾನ ಇದೆಯಲ್ಲ, ಅದನ್ನು ಪಡೆಯುವಂಥ ಪುಣ್ಯ ಕಾರ್ಯ ನಿಮ್ಮಿಂದ ಆಗಿದೆ. ನಾನು ನಿಮಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಅವರ ಕುಟುಂಬದ ಈ ಯಕ್ಷಗಾನ ಸೇವೆ ಅದು ನಿರಂತರವಾಗಿ ಆಗಲಿ. ಅವರ ಯಕ್ಷಗಾನದ ಸೇವೆ ಅದು ಇನ್ನುಳಿದ ಕಲಾವಿದರಿಗೆ ಅದು ಸ್ಫೂರ್ತಿಯಾಗಲಿ. ಧರ್ಮಸ್ಥಳ ಮೇಳದಲ್ಲಿ ಇನ್ನೂ ಇಂಥ ಒಳ್ಳೆಯ ಕಲಾವಿದರಿಗೆ ಅವರಿಗೆ ಕೊಟ್ಟಂಥ ಅವಕಾಶಗಳೇ ಒದಗಿ ಬರಲಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದನೆ ಮಾಡ್ತಾ, ನಾನು ಈ ಕಾರ್ಯಕ್ರಮದಲ್ಲಿ ಏರ್ಪಾಡು ಮಾಡಿದ ರಾಘವದಾಸರು ಮತ್ತು ಅವರ ಮನೆಯವರನ್ನ ಅಭಿನಂದನೆ ಸಲ್ಲಿಕೆ ಮಾಡ್ತಾ, ಕಣಂತೂರು ಕ್ಷೇತ್ರದ ಮುಕ್ತೇಸರಿಗೆ ನಮನ ಸಲ್ಲಿಕೆ ಮಾಡ್ತಾ, ನನ್ನ ಆತ್ಮೀಯ ಸಂತೋಷ್ ಕುಮಾರ್ ಅವರಿಗೆ ನಮಸ್ಕಾರ ಸಲ್ಲಿಸ್ತಾ ನನ್ನ ಮಾತಿಗೆ ಮುಕ್ತಾಯ ಮಾಡ್ತೇನೆ. ನಮಸ್ಕಾರ.
ಧನ್ಯವಾದಗಳು ರಾಜಾರಾಮ್ ಭಟ್ರೆ. ಪಿರುವಾಯಿಯವರ ಗುಣಗಾನವನ್ನು ಮಾಡಿದ್ದೀರಿ. ರಾಘವದಾಸರ ಬಹಳ ನಿಕಟವರ್ತಿಯಾಗಿದ್ದು ಭಾರತೀ ಕಲಾ ಆರ್ಟ್ಸ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ 35 ವರ್ಷಗಳ ಸುದೀರ್ಘವಾದಂಥ ಅವಧಿಯಲ್ಲಿ ಇದನ್ನು ಮುನ್ನಡೆಸುತ್ತಾ ಜನಮಾನಸದಲ್ಲಿ ಯಕ್ಷಗಾನ ಕಲಾವಿದರಿದ್ದಾರೆ, ಯಾರು ಹವ್ಯಾಸಿ ಕಲಾವಿದರಿದ್ದಾರೆ, ಅವರಿಗೆಲ್ಲ ವೇಷಗಟ್ಟಿ ಇವತ್ತು ರಂಗಸ್ಥಳವನ್ನು ಪ್ರವೇಶ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಘವದಾಸರ ಇನ್ನೂ 50 ವರ್ಷ ಒಳಗೆ ನಡೆಯುವಂತೆ ಆಗಲಿ. ಅದಕ್ಕಿಂತ ಅವರ ಸುಪುತ್ರ ಬಾಲಸುಬ್ರಹ್ಮಣ್ಯ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಶ್ರೀ ಮೇಳದಲ್ಲಿ ವಿರಾಜಮಾನರಾಗಿರುವಂತಹ ಮಹಾಗಣಪತಿ ದೇವರು ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ವಿಶೇಷವಾದ ಅನುಗ್ರಹ ಮಾಡಲಿ. ವಿಶೇಷವಾಗಿ ಬಾಲಸುಬ್ರಹ್ಮಣ್ಯನ ವಿವಾಹದ ಸನಿಹದಲ್ಲಿ ಮೊನ್ನೆ ನಡೆದಿದೆ, ಅದಕ್ಕೆ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಯಕ್ಷಗಾನವನ್ನೇ ಒಂದು ಆಧಾರವಾಗಿ ಇಟ್ಟುಕೊಂಡು ನಡೆಯುವಂತ ಮನೆ, ಅದಕ್ಕೆ ಶ್ರೇಯಸ್ ಆಗಲಿ, ನಿಮ್ಮೆಲ್ಲರ ಶುಭ ಹಾರೈಕೆ ಅವರಿಗೆ ಇರಲಿ ಅಂತ ಹೇಳುತ್ತಾ ಒಂದು ರಾಘವದಾಸರ ಈ ಸೇವೆಗೆ ನೀವೆಲ್ಲರೂ ಒಂದು ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಘವದಾಸರು ನಮ್ಮ ಅತಿಥಿ ಅಭ್ಯಾಗತರಿಗೆ ಈಗ ಸ್ಮರಣಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರಸಾದ ಅಣ್ಣರಿಗೆ ದಿವಂಗತ ಅಮೃತ ಸೋಮೇಶ್ವರರ ವಿರಚಿತ ಪ್ರಸಂಗ ಸಾಮ್ರಾಟ್ ನಹುಷ ಎಂಬ ಕಥಾಭಾಗ ಇಲ್ಲಿ ಪ್ರದರ್ಶನಗೊಳ್ಳಲಿದೆ. ಅದರ ಮೊದಲಾಗಿ ನಿಮಗೆಲ್ಲರಿಗೂ ವಂದನೆಯನ್ನು ಅರ್ಪಿಸಲಿಕ್ಕೆ ನಮ್ಮ ಹಿರಿಯ ಸರ್ಕಾರಿ ಉದ್ಯೋಗದ ನಿವೃತ್ತರಾದ ಚಂದ್ರಹಾಸ್ ಕಣಂದೂರು ತುಳು ಸಾಹಿತ್ಯ ಅಕಾಡೆಮಿಯಲ್ಲೆಲ್ಲ ಕೆಲಸ ಮಾಡಿದಂಥವರು ನಮ್ಮೆಲ್ಲರ ಆತ್ಮೀಯರು ಒಂದು ಮಾತಿನಿಂದ ವಂದನಾರ್ಪಣೆಯನ್ನು ಕೊಡಲಿಕ್ಕೆ. ಆತ್ಮೀಯರೇ, ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ಶ್ರೀ ಟಿ ಜಿ ರಾಜಾರಾಮ್ ಭಟ್, ಶ್ರೀ ದೇವಿ ಪ್ರಸಪ್ಪ ಎತ್ತಾಯರು, ಶ್ರೀ ಸಂತೋಷ್ ಕುಮಾರ್ ಬೋಳಿಯಾರ್, ಶ್ರೀ ಗಿರೀಶ್ ಅವರು ಸಂಚಾಲಕರು, ಅದೇ ರೀತಿ ಶ್ರೀ ರಾಘವದಾಸ್ ಕಲ್ಲು, ಇವರೆಲ್ಲರಿಗೂ ಒಂದು ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇದುವರೆಗೆ ಈ ಒಂದು ಸಭೆಯನ್ನು ವೀಕ್ಷಿಸಿದ ಎಲ್ಲ ಸಭಾಸದರಿಗೂ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯಗೊಳಿಸ್ತೇವೆ. ವಂದನೆಗಳು.